ಪೊಲೀಸರು ಮತ್ತು ಸ್ಥಳೀಯರ ಸಹಕಾರದೊಂದಿಗೆ ಕಾರ್ಯಾಚರಣೆ ನಡೆಸುವ ಮೂಲಕ ಅಕ್ರಮವಾಗಿ 3 ಲಾರಿಗಳಲ್ಲಿ ಸಾಗಿಸ್ತಾ ಇದ್ದ ದನಗಳನ್ನು ಪತ್ತೆ ಹಚ್ಚಿರುವ ಘಟನೆ ಕಾಪುವಿನ ಪೊಲಿಪು ಜಂಕ್ಷನ್ ಬಳಿ ನಡೆದಿದೆ. ಕೇರಳದಿಂದ ಉಡುಪಿಗೆ ಅಕ್ರಮವಾಗಿ 3 ಲಾರಿಗಳಲ್ಲಿ ದನಕರುಗಳನ್ನು ಸಾಗಿಸಲಾಗ್ತಾ ಇತ್ತು ಎಂದು ತಿಳಿದು ಬಂದಿದೆ. ಈ ಸುದ್ದಿ ತಿಳಿತಾ ಇದ್ದಂತೆಯೇ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸೇರಿದಂತೆ ನೂರಾರು ಮಂದಿ ಕಾಪು ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ್ದಾರೆ. ಇದೀಗ ಕಾಪು ಪೊಲೀಸರು ಪ್ರಾಣಿ ತಡೆ ಕಾಯ್ದೆ, ಮೋಟಾರು ವಾಹನ ಕಾಯ್ದೆ ಉಲ್ಲಂಘನೆ ಮತ್ತು ಅಕ್ರಮ ಗೋಸಾಗಾಟ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕೇರಳದಿಂದ 3 ಟ್ರಕ್ಗಳಲ್ಲಿ ಒಂದು 50 ದನಕರುಗಳನ್ನು ಅಕ್ರಮವಾಗಿ ತಂದಿರುವಂಥ ಬಗ್ಗೆ ಮಾಹಿತಿಯನ್ನು ಪಡೆದಂಥ ಮಂಗಳೂರಿನ ಹಿಂದೂ ಸಂಘಟನೆ ಯುವಕರು ಅದನ್ನು ಬೆನ್ನಟ್ಟಿ ಹತ್ತಿಕೊಂಡು ಕಾಪು ಸ್ಟೇಷನ್ನಲ್ಲಿ ಅದನ್ನು ಹಿಂದೂ ಕಾರ್ಯಕರ್ತರು ಮತ್ತು ಪೊಲೀಸ್ ಅವರ ಸಹಕಾರದಿಂದ ಅದನ್ನು ತಡೆ ಹಿಡಿದು ತಪಾಸಣೆ ಮಾಡಲಾಗಿದೆ. ಅವರು ಹೇಳುವ ಪ್ರಕಾರ ಅವರು ಗೋಶಾಲೆಗೆ ಕರೆದುಕೊಂಡು ಹೋಗುವುದು ಅಂತ ಹೇಳಿದ್ದಾರೆ. ಆದರೆ ನಮಗೆ ಸಂಶಯ ಏನಂದರೆ, ಯಾವುದಾದ್ರೂ ದನಕರುಗಳನ್ನು ತರುವುದಾದರೆ ಸರಿಯಾದಂಥ ಏನು ಕಾನೂನು ರೀತಿಯಲ್ಲೇ ಅದಕ್ಕೆ ನಿಯಮಗಳನ್ನು ಪಾಲಿಸಿ ಅದರ ಅಪ್ಪಣೆ ಪಡೆದು ತರುವಂಥದ್ದು. ಆದರೆ ಇಲ್ಲಿ ಗೋವುಗಳನ್ನು 3 ಟ್ರಕ್ಗಳಲ್ಲಿ ಅವುಗಳನ್ನು ಮಾನವತೆ ಇಲ್ಲದೆ ತುಂಬಿ 2 ದನಗಳು ಸತ್ತಿ ಪೊಲೀಸ್ ಅಧಿಕಾರಿಗಳಲ್ಲಿ ವಿಚಾರಿಸಿದಾಗ ಬಂಟಕಲ್ನಲ್ಲಿ ಒಂದು ಗೋಶಾಲೆ ಆಗ್ತಾ ಉಂಟು. ಅದೇ ರೀತಿ ಈ ಗೋಶಾಲೆಯನ್ನು ಮುಂದುವರಿಸಲು ನಮ್ಮ ಪೇಜಾವರ ಸ್ವಾಮಿಗಳ ಪತ್ರವನ್ನು ಕೂಡ ತೋರಿಸಿದ್ದಾರೆ, ಪಲಿಮಾರು ಮಠದ್ದು. ನಾವು ಹೇಳುವುದಿಷ್ಟೇ, ಯಾಕಂದರೆ ತಕ್ಷಣ ಇನ್ನು ಮಳೆಗಳಲ್ಲಿ ಮತ್ತು ಮಳೆ ಬರುವುದರಿಂದ ಇನ್ನಷ್ಟು ಗೋವುಗಳು ದನಕರುಗಳು ಸಾಯುವ ಸಂಭವ ಇರುವುದರಿಂದ ಅವುಗಳಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಅಲ್ಲಿ ಇಳಿಸಿ, ಅದೇ ರೀತಿ ಅಧಿಕಾರಿಗಳಲ್ಲಿ ನಾವು ಹೇಳಿದ್ದೇವೆ ಇದರ ಬಗ್ಗೆ. ಯಾಕೆಂದರೆ RTO ವೈಲೆನ್ಸ್ ಆಗಿದೆ, ಅದೇ ರೀತಿ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಿಲ್ಲ. ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಮಾನವೀಯತೆಯ ನೆಲೆಯಲ್ಲಿ ಮುಂದೆ ಈ ರೀತಿ ಆಗದಾಗೆ ಎಲ್ಲ ಸಂಘಟನೆಗಳು ನಾವು ಕೂಡ ಇದ್ದೇವೆ. ಅದೇ ರೀತಿ ಆ ಗೋವುಗಳನ್ನು ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ನಂತರ ಅಧಿಕಾರಿಗಳು ಹೇಳಿದ ಹಾಗೆ ಕೋರ್ಟಿನ ಆದೇಶದ ಮೇರೆಗೆ ಮುಂದಿನ ಕ್ರಮ ಕೈಗೊಳ್ತಾರೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ.